15ನೇ ತಾರೀಕಿಗೆ ರಾತ್ರಿ ಸುಮಾರು 11 ಜನ ಕಾರ್ಯಕರ್ತರನ್ನ ಪೊಲೀಸ್ ಸಿಬ್ಬಂದಿಗಳು ಬಂಧನವನ್ನ ಮಾಡಿ ಡಿವೈಎಸ್ಪಿ ಕಚೇರಿಯಲ್ಲಿ ಅಮಾನುಷವಾಗಿ ಹಲ್ಲೆ ಮಾಡಿ ಅವರು ಇವತ್ತು ಸಾವು ಬದುಕಿನ ನಡುವೆ ಹೋರಾಟ ಮಾಡತಕ್ಕಂಥ ಸನ್ನಿವೇಶ ನಿರ್ಮಾಣ ಆಗಿದೆ. ಯಾವ ವಿಚಾರವನ್ನ ಇಟ್ಟುಕೊಂಡು ಈ ರೀತಿಯ ಗಂಭೀರವಾಗಿರ್ತಕ್ಕಂಥ ಹಲ್ಲೆ ನಡೆದಿದೆ ಅನ್ನೋದರ ಬಗ್ಗೆ ಯಾರಿಗೂ ಕೂಡ ಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿ ಇಲ್ಲ. ಚುನಾವಣೆಯ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ಪರವಾಗಿ ಇಡೀ ಹಿಂದೂ ಸಮಾಜವನ್ನ ಶಕ್ತಿ ತುಂಬತಕ್ಕಂಥ ವ್ಯವಸ್ಥೆಗೋಸ್ಕರ ಹಿಂದೂ ಜಾಗರಣ ವೇದಿಕೆಯ ಪದಾಧಿಕಾರಿಯಾಗಿ ಕೆಲಸ ಮಾಡಿರ್ತಕ್ಕಂಥ ಕಾರ್ಯಕರ್ತರ ಮೇಲೆ ಈ ರೀತಿಯ ಹಲ್ಲೆ ಮಾಡಿ ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವಂತೆ ಮಾಡಿರುವಂಥದ್ದು ಅತ್ಯಂತ ದುಃಖ ಈ ಕ್ಷೇತ್ರದ ಜನರಿಗೆ ತಂದಿದೆ. ಸರ್ಕಾರ ಬದಲಾದಂತಹ ಸಂದರ್ಭದಲ್ಲಿ ಈ ರೀತಿಯ ನಡವಳಿಕೆಗಳು ಪೊಲೀಸ್ ಇಲಾಖೆಯಿಂದ ಬಂದರೆ ಜನಸ್ನೇಹಿ ಪೊಲೀಸ್ ಇಲಾಖೆ ಇರಬೇಕು, ಜನರ ಮತ್ತು ಪೊಲೀಸರ ನಡುವೆ ಒಳ್ಳೆಯ ಬಾಂಧವ್ಯ ಇರಬೇಕು ಅಂತಕ್ಕಂಥ ಸರ್ಕಾರದ ಆಶಯಗಳಿಗೆ ವಿರುದ್ಧವಾಗಿ ಯಾರು ಒತ್ತಡ ತಂದಿದ್ದಾರೆ, ಯಾರು ಈ ರೀತಿ ಪ್ರಚೋದನೆ ನೀಡಿದ್ದಾರೆ ಅನ್ನುವಂಥದ್ದು ನಮ್ಗೆ ಗೊತ್ತಿಲ್ಲ. ಕಾರ್ಯಕರ್ತರನ್ನ ಈ ರೀತಿಯ ಕೃತ್ಯವನ್ನ ಮಾಡಿ ಇವತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆ ಅಡಿಯಲ್ಲಿ ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥ ಕೆಲಸ ಕಾರ್ಯವನ್ನ ಯಾರು ಡಿವೈಎಸ್ಪಿ ಸಾಹೇಬರು, ಸಂಪ್ಯದ SI ಮತ್ತು ಸಿಬ್ಬಂದಿಗಳು ಯಾರು ಮಾಡಿದಾರ ಅವರನ್ನ ತಕ್ಷಣ ಅಮಾನತುಗೊಳಿಸಬೇಕು ಅಂತಕ್ಕಂಥ ಆಗ್ರಹ ಇವತ್ತು ಹಿಂದೂ ಸಮಾಜದ್ದಿದೆ. ಇನ್ನು ಅದನ್ನ ಸಮರ್ಥನೆ ಮಾಡತಕ್ಕಂಥ ಇದೇ ರೀತಿಯ ಚಾಳಿ ಮುಂದುವರಿಸತಕ್ಕಂಥ ವ್ಯವಸ್ಥೆಯನ್ನ ಮಾಡಿದ್ರೆ ನಾವು ಈಗಾಗಲೇ ಈ ಘಟನೆಯ ಬಗ್ಗೆ SP ಸಾಹೇಬರ ಜೊತೆಗೆ ಮಾತುಕತೆಯನ್ನು ಮಾಡಿದ್ದೇವೆ. ಹರೀಶ್ ಪೂಂಜರ್ ಅವರ ಜೊತೆಗೂ ಕೂಡ ನಾವು ಮಾತುಕತೆಯನ್ನ ಮಾಡಿದ್ದೇವೆ. ಅವರು ಕೂಡ ಈಗಾಗಲೇ ಯಾರು ಗಾಯಾಳುಗಳಿದ್ದಾರೆ ಅವರನ್ನ ನೋಡಿ ಇಲಾಖೆಯನ್ನ ಸಂಪರ್ಕಿಸ್ತಕ್ಕಂಥ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ. ಯಾವತ್ತೂ ಕೂಡ ಪುತ್ತೂರಿನ ಈ ಪವಿತ್ರವಾಗಿರ್ತಕ್ಕಂಥ ಮಣ್ಣಿನಲ್ಲಿ ಯಾವುದೇ ಕಾರ್ಯಕರ್ತನಿಗೂ ಕೂಡ ಹಲ್ಲೆ ಮಾಡತಕ್ಕಂಥ ಮತ್ತು ಇಂತಹ ಪೈಶಾಚಿಕ ಕೃತ್ಯವನ್ನ ಮಾಡತಕ್ಕಂಥ ಯಾರು ಇಲಾಖಾ ಅಧಿಕಾರಿಗಳು ಇದ್ದಾರ, ಈ ಘಟನೆಗೆ ಯಾರು ಕಾರಣರಾಗಿದ್ದಾರ, ಈ ರೀತಿಯ ಕೃತ್ಯವನ್ನ ಇಲಾಖೆಯ ಅಧಿಕಾರಿಗಳು ಯಾರು ಮಾಡಿದ್ದಾರ, ನಾಳೆ ಬೆಳಿಗ್ಗೆ SP ಅವರು ಇದಕ್ಕೆ ವಿಚಾರಣೆಗೋಸ್ಕರ ಬರ್ತೇನೆ ಅನ್ನತಕ್ಕಂಥ ಮಾತನ್ನ ಹೇಳಿದ್ದಾರೆ. ತಕ್ಷಣ ನಾಳೆ ಸಂಜೆಯ ಒಳಗೆ ಅವರನ್ನ ಅಮಾನತುಗೊಳಿಸಿ ನ್ಯಾಯವನ್ನು ಒದಗಿಸಬೇಕು. ಮತ್ತು ಈಗಾಗಲೇ ಅವರ ಮೇಲೆ ಕೇಸು ದಾಖಲು ಮಾಡಬೇಕು ಅಂತಕ್ಕಂಥ ಆಗ್ರಹದ ಜೊತೆಗೆ ಇವತ್ತು ಹಾಸ್ಪಿಟಲ್ ಇಂದ ಇಂಟಿಮೇಷನ್ ಕೂಡ ಇಲಾಖೆಗೆ ಕಳಿಸಿದ್ದೇವೆ. ಅವರ ಮೇಲೆ ಕೇಸು ದಾಖಲಾಗಬೇಕು ಮತ್ತು ಮಾನವ ಹಕ್ಕು ಆಯೋಗಕ್ಕೂ ಕೂಡ ಈ ರೀತಿಯ ಇವರ ದುರ್ನಡತೆಯ ವಿರುದ್ಧ ಮಾನವ ಆಯೋಗಕ್ಕೂ ಕೂಡ ನಾವು ದೂರನ್ನ ದಾಖಲಿಸಲಿಕ್ಕಿದ್ದೇವೆ. ಮುಂದಿನ ದಿವಸದಲ್ಲಿ ಕ್ಷೇತ್ರದಲ್ಲಿ ಇಂತಹ ಘಟನೆಗಳು ಆಗಬಾರದು. ಇವತ್ತು ಸರ್ಕಾರ ಬದಲಾದಂತಹ ನಂತರದ ದಿವಸಗಳಲ್ಲಿ 7-8 ಘಟನೆಗಳನ್ನು ನಾವು ಈ ಕ್ಷೇತ್ರದಲ್ಲಿ ಕಂಡಿದ್ದೇವೆ. ವಿಟ್ಲದಲ್ಲಿ ನಡೆದಿರತಕ್ಕಂಥ ಸಹೋದರಿಯರ ಅತ್ಯಾಚಾರದ ಪ್ರಕರಣಗಳು, ಗ್ಯಾಸ್ ಅನ್ನ ಸಪ್ಲೈ ಮಾಡತಕ್ಕಂಥ ವ್ಯಕ್ತಿಯ ಮೇಲೆ ನಡೆದಿರತಕ್ಕಂಥ ಹಲ್ಲೆಗಳು, ಕರ್ನಾಟಕದಲ್ಲಿ ಕೇಸರಿ ಬಟ್ಟೆಯನ್ನ ಹುಟ್ಟಿದ್ದಾರೆ ಅನ್ನತಕ್ಕಂಥ ಒಂದೇ ಒಂದು ಯೋಚನೆಗೋಸ್ಕರ ಅವನ ಮೇಲೆ ನಡೆದಿರತಕ್ಕಂಥ ಹಲ್ಲೆ, ನಿನ್ನೆ ಕಾವಿನಲ್ಲಿ ನಡೆದಿರತಕ್ಕಂಥ ಬ್ಯಾನರ್ಗಳಿಗೆ ಮಸೀದಿಯಿಂದ ಹೋಗತಕ್ಕಂಥ ಸಂದರ್ಭದಲ್ಲಿ ಅಳವಡಿಸಿದಂತಹ ಬ್ಯಾನರ್ಗಳಿಗೆ ಕಲ್ಲು ಬಿಸಾಡ್ತಕ್ಕಂಥ ಕೆಲಸ ಕಾರ್ಯ, ನಿನ್ನೆ ಸವಣೂರು ಭಾಗದಲ್ಲಿ ಕೇಸರಿ ಬಟ್ಟೆಯನ್ನ ಧರಿಸತಕ್ಕಂಥ ಕಾರ್ಯಕರ್ತರ ಮೇಲೆ ಹಲ್ಲೆ ನಡೆದಕ್ಕಂಥ ವಿದ್ಯಮಾನ, ಇವೆಲ್ಲವನ್ನ ನಾವು ಸೂಕ್ಷ್ಮವಾಗಿ ಗಮನಿಸಿದ್ದೇವೆ. ಅನಿವಾರ್ಯವಾದ್ರೆ ಮತ್ತೆ ಸಂಘರ್ಷಕ್ಕೂ ಈ ರೀತಿಯ ಘಟನೆಗಳು ನಡೆದರೆ ಆ ಸಂಘರ್ಷಕ್ಕೂ ಕೂಡ ನಾವು ಸಿದ್ಧರಿದ್ದೇವೆ ಅನ್ನತಕ್ಕಂಥ ವಿಚಾರವನ್ನ ಸ್ಪಷ್ಟತೆಯನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ, ಮುಂದಿನ ಯಾವುದೇ ಘಟನೆಗಳು ಅಹಿತಕರ ಘಟನೆಗಳು ಈ ಕ್ಷೇತ್ರದಲ್ಲಿ ನಡೆದರೆ ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡತಕ್ಕಂಥ ಇಲಾಖೆಗಳೇ ಕಾರಣವಾಗ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ, ಯಾವತ್ತೂ ಕೂಡ ನಾವು ಹಿಂದೂ ಸಮಾಜದ ಜೊತೆಗೆ ಇದ್ದೇವೆ.
ಹಿಂದೂ ಸಮಾಜದ ಯಾವುದೇ ಕಾರ್ಯಕರ್ತನಿಗೂ ಕೂಡ ಹಲ್ಲೆ ಅಥವಾ ನೋವಾದಂತಹ ಸಂದರ್ಭದಲ್ಲಿ ಅವರ ಜೊತೆ ನಿಂತು ನ್ಯಾಯ ಕೊಡತಕ್ಕಂತಹ ಕೆಲಸ ಕಾರ್ಯಗಳನ್ನ ಮುಂದಿನ ದಿವಸದಲ್ಲಿ ಮಾಡ್ಲಿಕ್ಕಿದ್ದೇವೆ ಅಂತಕ್ಕಂತಹ ವಿಚಾರವನ್ನ ಈ ಸಂದರ್ಭದಲ್ಲಿ ಅತ್ಯಂತ ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾ ಇದ್ದೀವಿ. ವಿವೇಕಾನಂದ ಪದವಿ ಪೂರ್ವ ಕಾಲೇಜು ಪುತ್ತೂರು ಸಂಸ್ಕಾರಯುತ ಶಿಕ್ಷಣ ನೀಡುತ್ತಿರುವ ಪುತ್ತೂರಿನ ಏಕೈಕ ವಿದ್ಯಾಸಂಸ್ಥೆ. ನಿಗದಿತ ಕೋರ್ಸ್ಗಳ ಜೊತೆಗೆ ಸಿಇಟಿ, ನೀಟ್, ಜೆಇಇ, ಕೆವಿಪಿವೈ, ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ತರಬೇತಿ, ಅನುಭವಿ ಅಧ್ಯಾಪಕ ವೃಂದದಿಂದ ಬೋಧನೆ, ಸುಸಜ್ಜಿತ ವಿಶಾಲ ಪ್ರಯೋಗಾಲಯದ ಜೊತೆಗೆ ಗ್ರಂಥಾಲಯ, ವಿಶಾಲ ಮೈದಾನದ ಸೌಲಭ್ಯ, ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವೇದಿಕೆಯಾಗಿ ರೇಡಿಯೋ ಪಾಂಚಜನ್ಯ ಮತ್ತು ವಿಕಸನ ಟಿವಿ, ಅರ್ಹ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಭೋಜನ ವ್ಯವಸ್ಥೆ, ವಿದ್ಯಾರ್ಥಿ ವೇತನ ಮತ್ತು ಉಚಿತ ಶಿಕ್ಷಣ, ವಿದ್ಯಾರ್ಥಿನಿಯರಿಗೆ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಕಾಲೇಜ್ ಬಸ್ನ ಸೌಕರ್ಯ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿ, ಪಿಸಿಎಂಎಸ್ ಮತ್ತು ಪಿಸಿಎಂಇ, ವಾಣಿಜ್ಯ ವಿಭಾಗ, ಎಸ್ಇಬಿಎ, ಎಸ್ಸಿಬಿಎ ಮತ್ತು ಇಸಿಬಿಎ, ಕಲಾ ವಿಭಾಗ, ಎಚ್ಇಪಿಎಸ್, ಭಾಷೆಗಳು ಇಂಗ್ಲಿಷ್, ಕನ್ನಡ, ಹಿಂದಿ ಮತ್ತು ಸಂಸ್ಕೃತ. ಸಂಪರ್ಕಿಸಿ ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. ದೂರವಾಣಿ 9484599330 ಅಥವಾ 9483146330. ಇಮೇಲ್ ss016puc@gmail.com. ವೆಬ್ಸೈಟ್ www.vcpuc.vivekanandaedu.org.